ನಮಸ್ಕಾರ. ಟೈಮ್ಸ್ ಆಫ್ ಕುಡ್ಲಗ್ ಸ್ವಾಗತ. ಬಂದುಲೆ ಎಂಕಲ್ನ ಬೊಂಬೈದ ಸುರುತ ಎಗ್ಗೆಡು ಮುಂಬೈಡ್ ಬಾರಿ ಪುಗರ್ತೆನ ಪಡೆಯಿನ ಗತ್ತದ ಮುಂಬೈ ಬಂಟ್ರ ಸಂಘದ ಗುರ್ಕಾರೆ ಕೊಡುಗೈ ದಾನಿ ತುಳುವಪ್ಪೆನ ಪೆರ್ಮೆದ ಮಗೆ ಪದ್ಮನಾಭ ಎಸ್ ಪಯ್ಯಡೆನ ಮಲ್ಲ ಸಾಧನೆದ ಎಲ್ಯ ಪರಿಚಯನು ನಿಗಲ್ನೆದುರುಗು ಕಣೊಂದಿಲ್ಲ. ಬೊಂಬೈಡ್ 10 ಲಕ್ಷದ ಮಿತ್ತು ತುಳುವೆರು ಉಲ್ಲೆರು ಬಣ್ಣಿದ ಪಡಿಗೋಸ್ಕರ ಮುಂಬೈಗೆ ಬತ್ತಿನ ತುಳುವೆರು ರಾತ್ರಿ ಪಗೆಲು ಎನ್ನಂದೆ ಬೆಂದುದು ಸೊಂದುದು ಮಲ್ಲ ಮಲ್ಲ ಸಂಸ್ಥೆದ ದನಿಕುಲಾದ ಎಡ್ಡೆ ಪುದರನ್ನು ಪಡೆದಿರು. ತನ್ಕಲ್ನ ದಿನತ್ತ 14-17 ಗಂಟೆ ಬೆಂದುದು ಬತ್ತಿನ ಪಡಿತ ಹೆಚ್ಚಿನ ಪಾಲನು ದಾನ ಧರ್ಮ ಮಂತ್ವೇರು. ಊರುದ ದೇವಸ್ಥಾನ ಅಂಚನೆ ಊರುದ ಸಂಸ್ಕೃತಿ ಆಚಾರ ವಿಚಾರ ಒರಿಪೂನು ಮಾತ್ರ ಅಂದೆ ಸಂಘ ಸಂಸ್ಥೆ ವಿದ್ಯೆ ಸಾಹಿತ್ಯಗಾದ ತನ್ನ ಬಂದಿದ ಪಡಿನತು ಒಂದೇ ದಾನ ಮಲ್ಪಿರದೆ ಅಗುಲೆ ಪೆರ್ಮೆದ ತುಳುವೇರು. ದಾನ ಧರ್ಮ ಮಾತೆರೆಗ್ಲ ಮಲ್ಪರೆ ಆಪುಜಿ ಪಿರೋದ ಜಲ್ಮಡು ರಾಜರಾದಿತ್ಯನಗಳಿಗೆ ಮಾತ್ರ ಈ ಜಲ್ಮುಡ್ಲ ಮಲ್ಲ ಮಟ್ಟದ ದಾನ ಧರ್ಮನ ಮಲ್ಪರೆ ಆಪುಣು ಪಣದು ಕೆಲವು ವಿದ್ವಾಂಸರನ ಅಭಿಪ್ರಾಯ. ಕೆಲವರು ತನ್ಕಲ್ಡ ಬೋಡಾಯಿನಾಥ ಸಂಪತ್ತಿ ಇತ್ತಂಡಲ ಅವೇನು ತನ್ನ ಸಂಸಾರಗ್ 10 ತಲೆಮಾರ್ಗ ಆಪಿನ ಮುಟ್ಟ ಕಟ್ಟುದೀದು ಸ್ವಾರ್ಥ ಮೆರಪುನಗಲೆಡ್ದು ಸಮಾಜದ ನಡುಟು ಬೆರೆದು ನನೋರ್ಯನ ಕಣ್ಣ ನೀರನು ಒಚ್ಚಿನ ಗುಣ ಒಪ್ಪುನಾಯನೆ ತುಳುನಾಡದ ಪೆರ್ಮೆದ ತುಳುವೆ. ಅಂಚಿನ ಕೊಡುಗೈದಾನಿ ಸರಳ ಸ್ವಭಾವದ ವ್ಯಕ್ತಿನ ನಿಕಲೆಗ್ ಇನಿತ ಎಗ್ಗೆಡು ತೋಜವೊಂದುಲ್ಲ ಆರೆ ಬಂಟ್ವಾಳ ಕುರಿಯಾಳ ಗೊತ್ತದ ಪದ್ಮನಾಭ್ ಸೀನ ಪಯ್ಯಡೆ. ಅಧ್ಯಕ್ಷರು ಮುಂಬೈ ಬಂಟ ಸಂಘದ ಅಧ್ಯಕ್ಷರು ಪದ್ಮನಾಭ ಪಯ್ಯಡೆ ಗೊತ್ತ ಪುಣೆ ಬಂಟ ಸಂಘದ ಒಟ್ಟು ಬರದಲ್ಲೇ ಬೊಂಬೈ ಅಂಚನೆ ಊರುಡು ಬಾರಿ ಪುಗರ್ತಿನ ಪಡೆನ ಪಯ್ಯಡೆ ಗ್ರೂಪ್ ಆಫ್ ಹೋಟೆಲ್ ರಮಾನಾಥ ಪಯ್ಯಡೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜ್ ದ ಮುಖ್ಯಸ್ಥೆ ಬಂಟ್ರ ಸಂಘ ಮುಂಬೈದ ಗುರ್ಕಾರೆ ಬಂಟ್ ಸಂಘ ಮಂಡಳಿದ ಗುರ್ಕಾರೆ ಆದಿತ್ಯನ ಮೇರೆ ಬಂಟ್ರ ಸಂಘ ಮುಂಬೈದ ಟ್ರಸ್ಟಿ ಆದ ಉಪಾಧ್ಯಕ್ಷರಾದ ಇತ್ತೆ ಅಧ್ಯಕ್ಷರಾದ ಸೇವೆ ಮಲ್ತೊಂದುಲ್ಲೇರು. ಬಂಟರ ಸಂಘ ಮುಂಬೈ ಜೋಗೇಶ್ವರಿ ದೈಸರ್ ಪ್ರಾದೇಶಿಕ ಸಮಿತಿದ ಸುರೂತ ಕಾರ್ಯಾಧ್ಯಕ್ಷರಾದ ಸೇವೆ ಸಂದಾಯಿನ ಮೇರೆ ಬೊಂಬೈಡ್ ಪುಗರ್ತಿದ ಒರಿ ಹಿರಿಯ ಹೋಟೆಲ್ ಉದ್ಯಮಿ 53 ವರ್ಷದ ಪಿರೌಡು ಬೊಂಬೈಗೆ ಬತ್ತಿನ ಮೇರು ಸಂಬಳಗಾದ ಕೆಲಸ ಮಲ್ತೊಂದಿತ್ತೇರು. ತನ್ನ ಎಡೆಬುಡಂದಿನ ಪ್ರಯತ್ನ ಅಂಚನೆ ದಿನನಿತ್ಯ ನೆನತೊಂದಿತ್ತಿನ ದೇವದೇವರನ ಆಶೀರ್ವಾದಡು ಇನಿ ಸಂಪೂರ್ಣ ಹೋಟೆಲ್ ಮಲಾಡ್, ಸ್ವಪ್ನ ಹೋಟೆಲ್ ಎಸ್ವಿ ರೋಡ್ ಮಲಾಡ್, ಪಯ್ಯಡೆ ರೆಸಿಡೆನ್ಸಿ ಮೀರಾ ರೋಡ್, ಪಯ್ಯಡೆ ಕುಬೇರ ಹೋಟೆಲ್ ಬೈಂದರ್ ವೆಸ್ಟ್, ಸೌತ್ ಅಂಡ್ YTGI ಹೋಟೆಲ್ ಬೆಂಗಳೂರು ಸೇರಿನಂಚ ನನಾತ್ ಬೇತೆ ಬೇತೆ ಸಂಸ್ಥೆಡು ಪಾಲುದಾರರಾದ ಡೈರೆಕ್ಟರ್ ಆದ ಇತ್ತಿನ ಮೇರು ಬೊಂಬೈಡ್ ನಂಬರ್ 1 ಕೊಡುಗೈ ದಾನಿ ಪಂದು ಪುದರನ್ನು ಪಡೆದರು. ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಸದ ಸಂದರ್ಭಡು ಬೊಂಬೈ ಅಂಚನೆ ಪೂನದ ಗುರ್ಕಾರ್ಮೆನ್ಗೆ ತಂದು ದೇವಸ್ಥಾನಗೂ 2 ಕೋಟಿ 50 ಲಕ್ಷ ಸಂಗ್ರಾಮಲ್ದಿನ ಕೀರ್ತಿಲ ಮೆರೆಗೊಂಡು ಕುಟುಂಬದ ಅಂಚನೆ ಊರುದ ದೈವ ದೇವಸ್ಥಾನಗ್ ತನ್ನನೇ ಆಯ್ನಂಚಿತ್ತಿನ ಸೇವೆ ಮಲ್ತೊಂದುಪ್ಪುನ ನೇರ ಸ್ವಭಾವದ ಬಂಗಾರದ ಮನುಷ್ಯ ಪಂಪಿನ ಪುಗರ್ತೆನು ಪಡೆಯಿನ ಪಯ್ಯಡೆರ್ನ ಪಾತ್ರನ ಕೇನುಗ ಬಂಟು ಅಂತ ಕುರಿಯಾಗ ತುಡುಪುಟ್ಟಿದ್ದೀನಿ. 51 ವರ್ಷ ಬೊಂಬೈ ಬರ್ತೇನೆ. 53 ವರ್ಷ ಸಾರಿ ಬೊಂಬೈ ಬರ್ತದೆ. ಊರದ ನಮ್ಮ ಪ್ರೈಮರಿ ಎಜುಕೇಶನ್ ಮುಗಿತದೆ. ಬಾಂಬೆ ಬರ್ತದೆ. ಒಂದು ಕಂಪನಿ ಪ್ರೈವೇಟ್ ಕಂಪನಿ ನಾನು ಕೆಲಸದಲ್ಲಿ ಇಲ್ಲಿ ಗೊತ್ತಿತ್ತು ನನಗೇನೆ 55 ವರ್ಷ ದುಂಬುದ ಆ ಕಂಪನಿಯವರೆಲ್ಲ ಆರ್ಗನೈಸರ್ ಇಂಡಸ್ಟ್ರಿಯಲ್ ಓಲ್ ಅವರು ಅಪ್ಪರ ಸಂಬಳ ಮತ್ತೆ ಭಾರಿ ಕಡಿಮೆ ಸಂಬಳ. ಆ ಸಂಬಳದೊಟ್ಟಿಗೆ ಕೆಲಸ ಮಾಡ್ತಂದು ಮುಂದಾಲೋಚನೆ ಮಾಡ್ಕೊಂಡಾಗ ನಂಗೆ ಈ ಸಂಬಳದಾರ ನಂಗೆ ದಿನ ಬಂದ್ರೆ ಭವಿಷ್ಯತ್ತು ಬಾರಿ ಬಂಗೊಂದು ಕಂಪನಿಯಿಂದ ಆಲೋಚನೆ ಮಾಡ್ತಂದು ಆ ಕಂಪನಿಯಿಂದ ಸೇಟ್ ಬೋದು ಕೇಳಿದೇನು ಹಿಂಗೆ ನನ್ನ ಕಾಲೇಜ್ ಏನು ಎಜುಕೇಶನ್ ದುಂಬುಕೊನಾರು ಅದಕ್ಕಾದ್ರೆ ಎಂಕ್ ಒಂದು ಫುಲ್ ಡ್ಯೂಟಿ
ಇದು ದಿನದ ರೊಟ್ಟಿ ಮನೆ ಕಾಲೇಜ್ ಟೈಮಿಂಗ್ ಬೈಯಡು ಅಂಜೆ ಪಗೆಯಲ್ಲಿ ಕೆಲಸ ಮಾಡ್ತಾರೆ ಒಂದು ಅಪರ್ಚುನಿಟಿ ಕೊಡಲಿ ಅಂಡ್ ಐ ಕಾರ್ ಪಂಡೆ ಸೀರೆ ಒಪ್ಪಿ ಕಾಲೇಜ್ ಓಪನ್ ಅಂಡ ಈ ಖಾಲಿ ಕಾಂಡದ ಟೈಮ್ ಬಲ 7 ಗಂಟೆ ಬಂದ ಟೈಮ್ ನೈಟ್ ಬಲ ಬೈಯಡ್ ಬೇಕು ಕಾಲೇಜ್ ಕಂಟಿನ್ಯೂ ಬಂದೆ ಅಂಜಿನ ಅಪರ್ಚುನಿಟಿ ಕೊಯ್ಬೇಕು ಏನ ಕಂಪನಿ ಸುಮಾರು ವರ್ಷ ಕೆಲಸ ಮಾಡ್ತಂದು 7 ವರ್ಷ ಕೆಲಸ ಮಾಡ್ತದೆ ಏನೋ ಗ್ರಾಜುಯೇಷನ್ ಮಾಡ್ತದೆ ದುಮ್ಮದ ಫ್ಯೂಚರ್ ಹತ್ರ ಏನು ಕೆಲಸ ಚೇಂಜ್ ಮಾಡ್ತೇವೆ ಬೊಕ್ಕ 5 ಬೊಕ್ಕ ಚೇಂಜ್ ಮಾಡ್ತಾ 5 ಬೊಕ್ಕ ವಿಜಯ ಬ್ಯಾಂಕ್ ಸೇರಿ ವಿಜಯ ಬ್ಯಾಂಕ್ ಇದ್ದು ಆತ ಪೊರ್ತುಗನ್ನು ನುಗ್ಗಿ ರಮನಾಥ್ ಪೈಯಡೆ ಬಾಂಬೆ ಒಂಜಿ ಇಂಡಸ್ಟ್ರಿ ಹೋಟೆಲ್ ಇಂಡಸ್ಟ್ರಿ ಪಾಡ್ದು ಒಂದು 2-3 ಹೋಟೆಲ್ ಮಾತ ಮಲ್ತೇರು ಬೊಕ್ಕ ಆರ್ನ ಸಜೆಷನ್ ಮೇರೆಗೆ ಏನ್ಪಂಡೆ ಇಂಗೆ ಆಕ್ಚುಲಿ ನಮ್ಮ ಹೋಟೆಲ್ ಇಂಡಸ್ಟ್ರಿ ಕಾತಿ ಇಂಡಸ್ಟ್ರಿ ಇಂಟ್ರೆಸ್ಟ್ ಇಜ್ಜಿ ಪಂಡ ಇಂದು ಪ್ರೊಫೆಷನಲಿ ಕೆಲಸ ಮಾಡ್ತೊಂದು ತುಂಬ ದಿನಕ್ಕೂ ಮಲ್ಲಗಿ ನಂತರ ಕೆಲಸದ ದಿನಕ್ಕೂ ಬಂದು ಏನನ್ನ ಜಬಲ್ ಬಂದು ಹೋಟೆಲ್ ಇಂಡಸ್ಟ್ರಿಗೆ ಅಂತೀರು ಹೋಟೆಲ್ ಇಂಡಸ್ಟ್ರಿಗೆ ಅಂತಿದ್ದೆ ಬೇತೆ ಅಂಗಡಿ ಮಾತಾಡ್ತಾರೆ ವ್ಯವಹಾರ ಮಾಡ್ತಂದಿತ್ತು ಅಂಕಲ್ ಮಾತ ಒಂದು 2-3 ಜನ 4 ಜನ ಮೆಗ್ಗಿ ಬಾಲ ಒಟ್ಟಿಗೆ ಇತ್ತು ಅಂಕಲ್ ಮಾತ ಮೇಲೆ ಗೊತ್ತಿತ್ಲೇಕನೆ 1995 ನಮಗೆ ಒಂದು ಇನ್ಸಿಡೆಂಟ್ ಅದು ಎಕ್ಸ್ಪೈರ್ ಆರು ಇದು ಮಾತ್ರ ಎಂಕಲ್ ಮಾತ ಎಂಗಿನ ಮಾತ ಪ್ರಾಪರ್ಟಿ ಮಾತ್ರ ಮೆಗ್ಗಿಯಲ್ಲೂ ಮಗಳೊಟ್ಟಿಗೆ ಮಾತ್ರ ರಮನಾಥ ಫ್ಯಾಮಿಲಿ ಮಾತ್ರ ಒಟ್ಟಿಗೆ ಡಿವೈಡ್ ಮಾಡ್ತಾರೆ ಎಂಗೆ ಬೇತೆ ಬಿಸ್ನೆಸ್ ಶುರು ಮಾಡ್ತಾ ಎಂಗಳು ಬೇತೆ ಬಿಸ್ನೆಸ್ ಶುರು ಮಾಡ್ತಾ ಅಕ್ಕನ ವ್ಯಕ್ತಿತ್ವ ಪ್ರಕಾರ ವೈಯಕ್ತಿಕವಾದ ಬೇತೆ ಹೋಟೆಲ್ ಮಾತ್ರ ಮಲ್ತೇವೆ 5 ಬುಕ್ಕ ಯಾನೇನ ಒಂದು 4-5 ಹೋಟೆಲ್ ಮಾತ್ರ ಮಲ್ತಾನೆ ಸೋಷಿಯಲ್ ವೆಲ್ಫೇರ್ ಸೋಷಿಯಲ್ ಕೆಲಸ ಮತ್ತು ಇಂಟ್ರೆಸ್ಟ್ ಇತ್ತಿನ ಹತ್ರ ಒಂದು ಸೈಡ್ ಬೈ ಸೈಡ್ ಜನಕ್ಕೂ ಅಂತ ಸೇವೆ ಮಾಡ್ತಾರೆ ನೀವು ಮೊಗದಿಗೆ ನಿಂಗೆ ಅಂಚೆನೆ ಬನ್ಸಂಗು ಸೇರಿ ಅನ್ನೋದು 23-24 ವರ್ಷ ತುಂಬಿ ಅನ್ನೋ ಬನ್ಸಂಗು ಸೇವೆ ಕಮಿಟಿ ಮೆಂಬರ್ ಆಗಿತ್ತೆ ಕಮಿಟಿ ಮೆಂಬರ್ ಕಮ್ಮಿயான ಕೆಲವು ನೆಟ್ ಸಬ್ ಕಮಿಟಿ ಚೇರ್ಮನ್ ಆಗಿತ್ತೆ 5 ಹೈಯರ್ ಎಜುಕೇಶನ್ ಕಾಲೇಜ್ ಕನ್ಸ್ಟ್ರಕ್ಷನ್ ಟೈಮ್ಗಳು ಆಯ್ತಾ ವೈಸ್ ಚೇರ್ಮನ್ ಇತ್ತೆ 5 ಬನ್ಸ್ ನ್ಯಾಯಮಂಡಳಿ ಪ್ರತಿಷ್ಠಿತ ಸಂಸ್ಥೆ ನಮ್ಮ ಸಮಾಜದ ಒಂದು ಪಂಚಾಯತ್ಗೆ ಮಲ್ತದೆ ಆ ಒಂದು ಕಂಪ್ಲೇಂಟ್ ಮಾತ ಐತ ಮೂಲಕ ಇಲಾವರಿ ಮಲ್ಪನ ಒಂದು ಉದ್ದೇಶರು ನ್ಯಾಯಮಂಡಳಿ ಆತ ನ್ಯಾಯಮಂಡಳಿ ನಮ್ಗೆ ಸಂತೋಷ ಪಡು ನಮ್ಮದ ಕರ್ನಾಟಕದ ಲೋಕಾಯುಕ್ತ ದುಂಬಾರ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ತೀರಿ ಆರ್ನ ಮುಂದಾಳತ ನೋಡು ಅಂಚೆ ನಮ್ಮ ಪ್ರತಿಷ್ಠಿತ ವ್ಯಕ್ತಿ ಬನ್ ಸಮಾಜದ MD ಶೆಟ್ಟಿ ಇರ್ತೀರಿ KR ಶೆಟ್ಟಿ ಇರ್ತೀರಿ ಅಡ್ಯಂತ ಯಾರಿರ್ತೀರಿ ಮುಖಂಡ ಮಾತ ಮುಂದಾಳತ ನೋಡು ಪ್ರಕಾಶ್ ಶೆಟ್ಟಿ ಇರ್ತೀರಿ ಅಡ್ವೊಕೇಟ್ ಪ್ರಕಾಶ್ ಶೆಟ್ಟಿ ನ್ಯಾಯಮಂಡಳಿ ಸ್ಥಾಪನೆ ಇನ್ನಿಗೆ ನ್ಯಾಯಮಂಡಳಿ ಸ್ಥಾಪನೆ 16 ವರ್ಷ ನೈಟ್ ವೈಸ್ ಚೇರ್ಮನ್ ಅದು 10 ವರ್ಷ ಕೆಲಸ ಮಾಡಿದೆ ನ್ಯಾಯಮಂಡಳಿ 2 ವರ್ಷ ನ್ಯಾಯಮಂಡಳಿ ಚೇರ್ಮನ್ ಇರುತ್ತೆ 5 ಬನ್ ಸಂಘದ ವೈಸ್ ಪ್ರೆಸಿಡೆಂಟ್ ಆದ ಇತ್ತ ಬನ್ ಸಂಘದ ಪ್ರೆಸಿಡೆಂಟ್ ಆದ ಇತ್ತ 2 ವರ್ಷದ 4 ತಿಂಗಳಾನ ನೀವು ಪನ್ನಕನೆ ಸಮಾಜ ಜೀವನ ಮತ್ತು ನಮ್ಮ ವೈಯಕ್ತಿಕ ಜೀವನ ಬಾರಿ ಬಂಗೋಡಿತ್ತು ಮಾತೇ ಗೊತ್ತಿಲ್ಲ ಕಣೆ ನಮ್ಮ ಅಪ್ಪ ಹುಡುಗಿನ ಬಿಡ್ದು ನಮ್ಮ ಕರ್ಮಭೂಮಿನ ಬಿಡ್ದು ಬಾಂಬೆ ಬರ್ತದಲ್ಲ ಬಾಂಬೆನು ನಮ್ಮ ಕರ್ಮಭೂಮಿ ಒಂದು ಹೆಸರು ಮಾಡ್ತದೆ ಈ ಬಂಗದ ಫಲ ಒಂದು ವ್ಯಕ್ತಿ ಸಮಾಜ ಇಲ್ಲಡ ದುಂಬು ಬರಡು ದಾಂಡ ಒಂದು ಲಿಮಿಟೆಡ್ ಗಂಟೆ ಕೆಲಸ ಮಾಡ್ತು ಬೇಗ ಬಿಡಾಡು ದಿನಕ್ಕೂ 14 ಗಂಟೆ ಕೆಲಸ ಮಾಡ್ಬೋದು ಕೆಲಸದ ಉಪ್ಪುನಾಗಲ್ಲ ಎಂಕುಲು ಏತು ಸಂಬಳ ತಿಕ್ಕೊಂಡು ಆತ ಕೆಲಸ ಮಾಡ್ತು ಅಂಚ ಮಲ್ಪರ ಬಲ್ಲೆ ಲೇಬರ್ ಮೈಂಡ್ ಇತ್ತು ನನಗೆ ಸಾಧ್ಯ ದುಂಬು ಪ್ರಾಯ ಸಾಧ್ಯನೇ ಇಜ್ಜಿನ ಅಂಜೆ ನೆನತು ಬರ್ತದೆ ಮತ್ತೆ ಮುಂಬೈನ ಸಮಾಜ ಇನ್ನು ಹೋಟೆಲ್ ಇಂಡಸ್ಟ್ರಿ ಎಂಕಲ್ ಮಾತಾ ಸೆಟಪ್ ಆತ ಹೆಂಗೆ ಮಾತಾ ಎನ್ನ ಗ್ರೂಪ್ 300 ಜನ ಕೆಲಸ ಮಾಡ್ತಿರುತ್ತೆ ಬ್ಯಾಂಗ್ಳೂರ್ನಲ್ಲಿ ಹೋಟೆಲ್ ಮಾಡ್ತಾನೆ ಮಹಾರಾಷ್ಟ್ರ ನೊಟ್ಟಿಗೆ ಸೇರ್ತಿ ಈ ಮಹಾರಾಷ್ಟ್ರ ಬಂದು ನಮ್ಮ ಊರ್ದಾಗಲೆಲ್ಲ ಮಾರಾಟದಾಗಲೂ ಭಾರಿ ಎಡ್ಡೆ ಮಾತಾಡಲ್ಲ ಆಗಲೇ ಮಾಡುವ ಸಂಸಾರದ ಕುಟುಂಬದಾಗಲೇ ಅವರ ಅಟ್ಯಾಚ್ಮೆಂಟ್ ಅಂಡ ಹಾಗೂ ಪ್ರೋತ್ಸಾಹ ಕೊಡ್ದು ನಮ್ಮನ್ನ ಮಿತ್ತು ಬರ್ರ ಈ ಹೋಟೆಲ್ ಇಂಡಸ್ಟ್ರಿ ಮತ್ತೆ ಮಿತ್ತು ಬರೋದ್ರಿಂದ ನಾಲ್ಕು ಸಹಕಾರ ಭಾರಿ ನಾವು ಅಕಲ ಒಟ್ಟಿಗೆ ಹೋದ್ರು ನಮ್ಮ ಕುಟುಂಬದ ಫ್ಯಾಮಿಲಿ ಒಟ್ಟಿಗೆ ನಾವು ಅಕಲ ಒಟ್ಟಿಗೆ ನಮ್ಮ ಒಟ್ಟು ಹೋಗೋದಿಲ್ಲ ಈ ಮಲ್ಲ ಸಮಾಜ ಅಕಲ ಒಟ್ಟಿಗೆ ಹೋಗಿದ ಹತ್ರ ನಮ್ಮ ಬಂಟ ಸಮಾಜವನ್ನ ಪ್ರತಿಷ್ಠಿತ ಸಮಾಜ ನಮ್ಮೊಂದು ಸಾಮಾನ್ಯವಾದ ಒಂದು ಉದಾಹರಣೆ ಆದಿಲ್ಲ ಬೇಟ ಸಮಾಜಗಳ ಈ ಬಂಶಗಳ ಮೂಲಕ ಹೆಂಗೆ ಮಲ್ಪನೆ ಕೆಲಸವನ್ನು ತಗೊಂಡು ಎಜುಕೇಶನ್ ಆವಡೆ ఒక సామాజిక ఆవడే ఒక శైక్షణిక ఆవడే ఒక ನಮ್ಮ ಬೇಟ ಒಂದು ಮಧ್ಯ ಸಂಸಾರಗಳು ಹೆಂಗೆ ಬನ್ಸಂಗಳು ಮಲ್ಲ ಅಮೌಂಟ್ ಸಹಕಾರಗಳನ್ನು ಇದಕ್ಕೆ ನಮ್ಮ ಕೆಲಸ ಅಂತಿಲ್ಲ ವರ್ಷಗಳು ಹೆಚ್ಚು ಕಮ್ಮಿ ನಮಗೆ
₹5 ಕೋಟಿ ನಮ್ಮ ಸಮಾಜಕ್ಕೂ ಡಿಸ್ಟ್ರಿಬ್ಯೂಷನ್ ಮಾಡ್ತಂದಿಲ್ಲ. ಐತ ಒಟ್ಟಿಗೆ ಮೆಡಿಕಲ್ ಗಾರ್ಡ್ ಬೇತೆ ಬೇತೆ ಗ್ರೌಂಡ್ ಸಹಕಾರ ಕೊಡಲು ನಮ್ಮ ಜೋಗುಲು ಎಜುಕೇಶನ್ ಪ್ರೋತ್ಸಾಹ ಮಾಡ್ತಂದು ಏರು ಎಕ್ಸ್ಟ್ರೀಮ್ ಬಂಗೋಡಿಲ್ಲ ಆಗಲೇ ಫ್ರೀ ಎಜುಕೇಶನ್ ಕೊಡೋದಿಲ್ಲ. ಅವು ಹತ್ತೊಂದ ಎಂಗಳ ಮಧ್ಯೆ ರಮಣಪ್ಪ ಪುದಾರ್ಡ್ ಎಂಗ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಎಂಕುಲನೇ ಫೇರಿಂದ ಕಂಟ್ರಿಬ್ಯೂಷನ್ ಎಂಗ್ ಮಲ್ಲ ಹೋಟೆಲ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಬಂದ್ ಸಂಘದ ಬರೀಟ ಹೈಯರ್ ಎಜುಕೇಶನ್ ಮಾಡ್ತಿದ್ದು ಇನ್ನು ಬಾರಿ ಲಾಯ್ಕ್ ನಡೆದುಕೊಂಡು ಬಾಂಬೆಡೆ ಎಂಕಲ್ ಈ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಬಾರಿ ಸುಧಾರ ಪಡೆ ನಮಗೆ ಕಾಲೇಜ್ ಆದ ಮೆರೆಯುತ್ತೆ. ಅವತ್ತಲ್ಲೇ ಸ್ಕೂಲ್ ಆಡು ಕಾಲೇಜ್ ಆಡು ದೇವಸ್ಥಾನ ಇತ್ತಮ್ಮ ರಾಜರಾಜ ದೇವಸ್ಥಾನ ಪುರಾಲ್ಡ್ ಬಾಂಬೆ ಕಮಿಟಿದ ಏನೇ ಪ್ರೆಸಿಡೆಂಟ್ ಆಗೈತೆ ಆ ಟೈಮ್ ಮೀಟಿಂಗ್ ಮೇಲೆ ಪುನಃ ಮತ್ತೆ ನಮ್ಮ ರಮನಾಥ ಇದ್ರಿ ನಳಿನ್ ಕುಮಾರ್ ಬತ್ತಿತ್ತು ರಾಜೇಶ್ ನಾಯ್ಕರ್ ಪುರಾಲ್ದ ಮುಕ್ತೇಶ್ವರ ಪೂರ ಬತ್ತಿತ್ತೇನೆ ಕೊಣಸಂಗಡಿ ಮಿಲ್ ಮಲ್ಲ ಮೀಟಿಂಗ್ ಮಾಡಿತ್ತೇನೆ ಅದನ್ನು ₹2 ಕೋಟಿ ₹25 ಲಕ್ಷ ಬಾಂಬೆ ಕಲೆಕ್ಷನ್ ಮಾಡಿದೆ ಪಂಚಾಯತ್ ಆಯ್ತು ಬೇರೆ ಬೇರೆ ಪೂರ್ಣದಲ್ಲ ಲೀಡ್ ಏನಾಗೈತೆ ಒಂದು ಪೂರ್ಣದಲ್ಲ ಅವಲೋಂಜಿ ಕಮಿಟಿ ಮಾಡ್ತದೆ ಅವಲೋಂಜಿ ಮತ್ತು ₹30 ಲಕ್ಷ ಕಲೆಕ್ಷನ್ ಮಾಡಿದ ಹಂಗೆ ₹2 ಲಕ್ಷ ಸಾಧಾರಣ ₹2 ಕೋಟಿ ₹10 ಲಕ್ಷ ಪುರಾಲ ದೇವಸ್ಥಾನ ಬನ್ಸಂಗದ ಮೂಲಕ ಎಂಕಲ ಮೇಯ್ನ ಬೊಕ್ಕ ಪೂರ್ಣದ ಕಡಪುರದ ಎಂಕಲು ಅವರು ಅಕಲ ಖರ್ಚಿದಲ್ಲಿ 10% ಹೆಚ್ಚಿಗೆ ಎಂಕಲ ಬಾಂಬೆದ ಕಲೆಕ್ಷನ್ ಬೋದು ನನಗೆ ಅಕಲ ಟೋಟಲ್ ಖರ್ಚಿದ್ದು ಹೆಚ್ಚಿಗೆ ಅಫ್ಕೋರ್ಸ್ ದೇವಸ್ಥಾನದ ಬಾರಿ ಲೈಕ್ ಮಾಡ್ತೀರಿ ಐಟ್ ಮತ್ತೆ ಏನೈತೆ ಕಮಿಟಿಗೆ ಮತ್ತೆ ಇತ್ತು ಹಾಕೋಣ ಇಟ್ಟು ಮತ್ತೆ ಒಕ್ಕ ಫಂಕ್ಷನ್ ಇತ್ತು ಪುರಾಲ್ದ ನೆಟ್ಟು ಆಗನ ಧರ್ಮ ಬ್ರಹ್ಮಕಲಶಿಡು ಮತ್ತೆ ನಿತ್ಯನ ಅಂಚಿನ ಕಟೀಲ ದೇವೆಲ್ಲ ಎಂಕ್ಲೆ ಮತ್ತೆ ಭಾರಿ ಮಟ್ಟ ಕಟೀಲ ಮಸ್ತ್ ಕಂಟ್ರಿಬ್ಯೂಷನ್ ಮಾಡ್ತೇನೆ ಕಟೀಲ್ ತುಂಬುಲ ಇತ್ತಲ್ಪ ಒಂಜ ರಕ್ತೇಶ್ವರ ಡೆವಲಪ್ ಆಗೋದು ಅಲ್ಪ ಇದು ಪೊಗ್ಗಿನ ಒಂಜ ಕಲ್ಲದ ಬಂಡೆಕಲ್ಲದ ಉಜ್ಜ ಐಕ್ರಮ ₹2 ಲಕ್ಷ ಬರುತ್ತೆ ಐತಲ್ಲ ತಂದಿಲ್ಲರು ಹಾಗೆ ದುಡ್ಡು ಮತ್ತೆ ಲೈನ್ ಮತ್ತೆ ಪೂಪುನುಂಡು ಆಗ ಶಾಪಿಂಗ್ ಅಂತ ಕೇಸ್ ಉಂಡುತ್ತೆ ಆಯ್ತು ಅವು ಆಯ್ಬಕ್ಕನ್ನು ಪೂರ ಬದ್ದು ಮನ ಡೆವಲಪ್ ಆಪನು 5 ಕೋಟಿ ಬಜೆಟ್ ಅಂತೆ ಮಲ್ಪೂರ್ಣ ಬಂದ ಆಸರ ಮತ್ತೆ ಡಿಸೈಡ್ ಮಲ್ದಿರೇನು ತೂಕ ಕಟೀಲು ಮಾತೆಲ್ಲ ಕೊಡ್ಪೇರು ಕಟೀಲು ಕೊಡ್ಪೇರು ಬಣ್ಣ ಅಮ್ಮನ ಒಂದು ಅನುಗ್ರಹಡು ಮಾತೆಲ್ಲ ಬೊಂಬಾಯಿ ವೈದ್ಯನಾಗಳು ಮಾತೆಲ್ಲ ಎಲ್ಲ ಫಿರಮಕು ತೂತಿದ್ರು ಮಾತೆಲ್ಲ ಎಡ್ಡೆ ಆಗ್ತಾರೆ ಮಲ್ಲ ಮನಸ್ಸನ್ನು ಮಾತಾಡೋಲ್ಲ ಅನ್ನ ಚತ್ತ ನಿಜವಾಗ್ಲೂ ಮಲ್ಪೇರು ಸಾಧ್ಯ ಉಂಟು ಎಂಗಳು ಆಯಕಲ್ ಹರೀಶ್ ಶೆಟ್ಟಿ ತಾಯಿ ಪ್ರೆಸಿಡೆಂಟ್ ಆದಲ್ಲ ಪ್ರತಿ ವರ್ಷ ಎಂಕಲು ಹೊರಡು ಮೂಜಿ ಆಟ ಒಬ್ಬ ಒಂದಲ್ಲ ಎಂಕಲು ಕಟೀಲ ರಡ್ಡು ಧರ್ಮಸ್ಥಳದಲ್ಲಿ ಪ್ರತಿ ಮೇ ಓರ್ಮ 10-15 ಮುದ್ದಿನ ಆಟ ಕಂಟಿನ್ಯೂಟಿ ಆದ ಉಂಟಲ್ಲ ಸುಮಾರು 7 ವರ್ಷದಿಂದ ಒಂದುಂಟು ದೇವರು ಹೆಂಗ್ಲೆ ಮಾತಾಡ್ಬಿಟ್ಟ ಎಲ್ಲ ಅನ್ಸುತ್ತೆ ಕೇನಾಗಲೇ ನಾನು ನಮ್ಮ ಶಕ್ತಿ ಅನಿಸ್ಬೇಕಾದ್ರೆ ನಮ್ಮ ಸೆಲ್ಫ್ ಮಾತೊಂದಿಲ್ಲ ಕಷ್ಟ ಸುಖಕ್ಕೆ ಮತ್ತು ಭಾಗ್ಯ ಒಂದಿಲ್ಲ ಫ್ಯಾಮಿಲಿ ಮದ್ಮೆದಾಗಲಿ ಬಂಗೋಡು ದಿನಾಗಲಿ ಇನ್ನು ಮಾತ್ರ ಸಹಕಾರ ಕೊಡೊಂದು ಉಪ್ಪು ನಾನು ವಿಶೇಷವಾದ ಎಂಕಲು ಇತ್ತಿನ ಹತ್ರ ದೇವರ ಅನುಗ್ರಹ ಎಂಕಲೇ ಕೊಂಡು ಆಯ್ತು ಆನ ಅನುಗ್ರಹ ಉಪ್ಪನ್ನು ಎಂಕಲು ಇದು ಸ್ಟೇಜ್ ಬೇರೆ ಸಾಧ್ಯ ಎಂಬುದು ಆನ ಪೂರ್ಣ ಆಯನ ಆಶೀರ್ವಾದ ಇತ್ತಿನ ದುಮ್ಮದ ಕೆಲಸ ಮಾತು ಎಂಕಲೇ ಪೊರ್ಲುಡು ಆಡು ದೇವರ ಅನುಗ್ರಹ ಒಪ್ಪಡು ನಮ್ಮ ಏತ ಆಪುನ ಆತ ಸಮಾಜ ಸೇವೆ ಮಲ್ಪುವ ಉದ್ದೇಶ. ಮಾನಸಿಕವಾದ ನಮ್ಗೊಂದು ಚಿಂತನೆ ನಮ್ಮ ತುಳು ಭಾಷೆ ಅವು ಒರಿಯೋಡು ದುಮ್ಮುಗಳು ಅವು ಕಂಟಿನ್ಯೂಸ್ ಆದಂಪಡು ಅದಕ್ಕೆ ಸಪೋರ್ಟ್ ಆಗಿ ಯಾನು ಓಲು ಪಾತ್ರ ಉಪನಾಳ ಯಾನ ಸ್ಪೀಕಿಂಗ್ ಯಾನು ಏನಾದೆ ನಮ್ಮ ಆಚಾರ ನಮ್ಮ ಸಂಸ್ಕೃತಿ ವಿಚಾರ ಬೇರೆ ನಮ್ಮ ದಾದ ದುಮ್ಮುಕೊಳ್ಳೋಡು ಅದನ್ನು ದುಮ್ಮುಕೊಳ್ಳೋಡು ನಮ್ಮ ದಾದ ಮಲ್ಪೋಡು ಬಂದ ಉದ್ದೇಶ ಪಾತ್ರವಿಲ್ಲ ಪನೊಂದಿನ ಜನಕುಲೆಗೆ ಅಪ್ಪನಾಗ ಸಜೆನೇ ಮಾಡ್ಕೊಂಡಿಲ್ಲ ನಿಖಿಲ ಭಾಷೆ ತುಳು ಭಾಷೆನೇ ಇಲ್ಲ ಅಲ್ಲಿ ಪಾತ್ರೆಯಲ್ಲಿ ಜೋಗುಲೆ ತುಳು ಕಲ್ಪರೆ ಸ್ಕೂಲ್ ಕಾಲೇಜಲ್ಲಿ ನಮ್ಗೆ ಬೇತೆ ಭಾಷೆ ಅಂಡ ಇಂಗ್ಲೀಷ್ ಕನ್ನಡ ಹಿಂದಿ ಇಂದ ಆಡಲು ಬೇತ ಅಂಡ ಸುರೂಕಾದ ನಮಗೆ ಪ್ರತಿಷ್ಠಿತ ವ್ಯಕ್ತಿ ಇದ್ದಾರೆ ನಮ್ಮ ಮೂಲ ನಮಗೆ ಏನು ನಮ್ಮ ಹಿರಿಯರನ್ನು ಕಲ್ದಾರ ನಮ್ಮ ಊರು ಮಾತ ನಮ್ಮ ಇಂಜೆ ಇಲ್ಲ ಮತ್ತೊಂದು ಕಲ್ತೊಂದು ಅವರು ನಮ್ಮ ಕಂಟಿನ್ಯೂ ಆದನು ಕಂಟಿನ್ಯೂಟಿ ನಮ್ಮ ದೇವರು ಬಂದನು ಉದ್ದೇಶಗಳು ಅಕಲೇ ಏನು ಸಜೆಷನ್ ಇಲ್ಲ ಕೆಲ ಸಂದರ್ಭದಲ್ಲಿ ಏನು ಓದು ನಮಗೆ ಅಧ್ಯಾತ್ಮಗಳು ಅದು ಏರ್ಲಾಡು ತುಳು ಕನ್ನಡಿಗರೇ ಆದಂಡ ಅದು ನಮ್ಮ ಭಾಷೆ ಬಂದು ಬೇತೆ ಭಾಷೆ ಬಂದು ಯಾನಾಗಲಿ ಲೆಟನಿಕೆಯನ್ನು ಕೇಳುವಾಗಲೇ ಇದರಲ್ಲಿ ಆಗಲೇ ಲೆಟನಿಕೆಯಿಂದ ಆಗಲೇ ಸಂಜಾರಣ ಇದು ದಯಗೆ ನಮ್ಮ ಭಾಷೆ ಬಂದು ಈತ ಪುರ್ಣದ ಭಾಷೆ ತುಳು ಭಾಷೆ ನಿಗಳು ಮರಾಠಿಗಳು ಎಲ್ಲರೂ ನಮ್ಮ ಜೋಗುಲೆ ಕಲ್ಪಾದರು ನಿಗಳು ಅವೇನು ಫಾಲೋ ಮಾಡ್ತಾರೆ ಈ ತುಳು ಭಾಷೆ ಗೊತ್ತು ಬಂದ ಬೊಂಬೆ 12 ಜಗಲೇ ಅದೊಂದು ಕೂಟಾಚಾರ ವಾವೊಂದು ಸಂಘ ಸಂಸ್ಥೆಗಾಡು ಒಂದು ಗಟ್ಟು ಬೇರೆಕೊಂಡ ಮೌನ ರಚನೆ ಆಚಾರ ಮಾಡ್ತಂದಿಲ್ಲ ಅದಕ್ಕಾದ ನಮ್ಮ ತುಳು ಭಾಷೆ ಸಂಸ್ಕೃತಿ ಸಂಸ್ಕಾರವನ್ನು ನಮ್ಮ ಇಂಚಿನ ಕಲ್ತೊಂದು ಬೈದನ ಅವು ತುಂಬ ಕಂಟಿನ್ಯೂ ಆದ ನಮ್ಮ ಅಂತೆ ನಮ್ಮ ಹಿರಿಯರ ಸಜೆಷನ್ ಅಂತಿನಾಗನ
ಅಕಲ್ ಒಂದು ಆಧಾರ ನಮ್ಮ ಜೋಗುಲೆ ಕಲ್ಪಾಗ ದುಮ್ಮಿಗೆ ಹಾಕಿನ ಭವಿಷ್ಯ ಎಡ್ಡವರು ಬಂದು ಮಲ್ಲ ಉದ್ದೇಶ ನಮ್ಮಡುಂಡು